ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವ ನವೆಂಬರ್ 19ರಿಂದ ಆರಂಭಗೊಂಡಿದ್ದು, ದೇವರ ದರ್ಶನವನ್ನ ಪಡೆಯಲು ನಾಡಿನ ನಾನಾ ಮೂಲೆಗಳಿಂದ ಜನಸಾಗರವೇ ಹರಿದು ಬರುತ್ತಿದೆ. ಇನ್ನು ಕ್ಷೇತ್ರವಂತೂ ವಿದ್ಯುತ್ ದೀಪಗಳಿಂದ, ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿದ್ದು, ವೈಭವವೇ ಎಲ್ಲೆಲ್ಲೂ ಕಂಡುಬರುತ್ತಿದೆ. ಲಕ್ಷ ದೀಪೋತ್ಸವದ ಸಂದರ್ಭ ದೇವರ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಜ್ಞಾನ ಸಾಂಗತ್ಯ ಸಿಗುತ್ತದೆ. ಕಾರ್ತಿಕ ಶನಿವಾರದಿಂದಲೇ ಭಕ್ತರ ಸಂದಣಿ ಅಧಿಕವಾಗಿದೆ. ಭಾನುವಾರ ರಜೆಯಿಂದಾಗಿ ಜನಸಂದಣಿ ಇನ್ನೂ ಕೂಡ ಹೆಚ್ಚಿತ್ತು. ಇನ್ನು ಲಕ್ಷ ದೀಪೋತ್ಸವದಲ್ಲಿ 5 ದಿನ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವಗಳು ನಡೆದರೆ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ಚಾಲನೆಯನ್ನ ನೀಡಲಾಗಿದ್ದು, ರಥಬೀದಿ ತುಂಬಾ ವಿವಿಧ ಬಗೆಯ ಆಟೋಟ ಸೊತ್ತುಗಳು, ಅಲಂಕಾರಿಕ ಸೊತ್ತುಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ. ದೇವಸ್ಥಾನ, ಅನ್ನಪೂರ್ಣ ಛತ್ರ, ರಥಬೀದಿ, ರಾಜಬೀದಿ ಸೇರಿ ಧರ್ಮಸ್ಥಳವನ್ನ ಸಿಂಗರಿಸಲಾಗಿದೆ. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಎಲ್ಲಾ ಕಾರ್ಯಕ್ರಮಗಳು ಕೂಡ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಉಪಸ್ಥಿತಿಯಲ್ಲಿ ನಡೆಯುತ್ತಿದೆ. ದೇವಸ್ಥಾನದ ಒಳಭಾಗದಲ್ಲಿ ಸಕಲ ಶಾಸ್ತ್ರಗಳೊಂದಿಗೆ ಪೂಜೆ ನಡೆಸಿ ಸಂಪ್ರದಾಯದಂತೆ ಜಾಗಟೆ, ಶಂಖ, ನಾದಸ್ವರ, ಡೋಲು, ಸಂಗೀತ ಮೂಲಕ ಹೂಗಳು ಮತ್ತು ಆಭರಣಗಳಿಂದ ಅಲಂಕೃತ ಪಲ್ಲಕ್ಕಿಯಲ್ಲಿ ದೇವರ ಪ್ರದಕ್ಷಿಣೆ ನಡೆಯಿತು. ಧರ್ಮಸ್ಥಳದ ತುಂಬೆಲ್ಲ ಜನಸಾಗರವೇ ಕಂಡುಬರುತ್ತಿದೆ. ಪುಟ್ಟ ಮಕ್ಕಳು ವಿವಿಧ ಬಗೆಯ ಆಟೋಟ ಸೊತ್ತುಗಳನ್ನು ಖರೀದಿಸಲು ಮುಗಿಬೀಳುತ್ತಿರುವುದು ಕಂಡು ಬಂದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಡೋಲು ಕುಣಿತದ ಮೋಜಿಗೆ ಯುವ ಜನತೆ ಹೆಜ್ಜೆ ಹಾಕಿ ಕುಣಿಯುತ್ತಿರುವುದು ಕೂಡ ಕಂಡು ಬಂದಿದೆ.